ಮನಗೆಡಿಸಿದ ನೀನು ನಿನಗೆ ಗಂಡವ ಹೋಗಿ ಹದ ಕೈದೆಯ ಜಲದಿ ಹಿಂದೋಡಿದೆ ಎಲ್ಲರಂತ ಪಂಕಜನಾಮ ನಗುವುದಕ್ಕೆ ಬರದೇನು ಯಾವತ್ತು ನಗು ನಮ್ಮ ಹೊರಕ್ಕೆ ಒಂದು ಕಪಿ ಬಂದು ಅದನ್ನು ಓಡಿಸ್ಲಿಕ್ಕೆ ನೀನು ಹೋದದ್ದು ನಮ್ಮಲ್ಲಿ ಇಲ್ಲವ ಕೆಲಸದವರು ಇರ್ಲಿಲ್ಲ ಬಾಲಕರು ಇರ್ಲಿಲ್ಲ ಆ ಪೆಟ್ಟದಿಂದ ಅದಲ್ವ ತಮ್ಮ ನೀವು ಹೋಗ್ಬೇಕಿತ್ತ ಮತ್ತೆ ಓ ದೇವರೇ ಒಂದು ಕಪಿ ನಿನಗೇನೆ ಆ ಕಪಿಯನ್ನು ನಿನ್ನ ಹೊಡೆದು ಓಡಿಸುವಂತ ಯೋಗ್ಯತೆ ನಿನಗಿಲ್ಲ ಅಣ್ಣ ನಾನು ಹೋದಕ್ಕೆ ಇಷ್ಟ ಆಯ್ತು ಉಳಿದವರು ಕೈಯಿಂದ ನೇರವಾಗಿ ಪೆಟ್ಟು ತಿಂದು ಇಷ್ಟೆಲ್ಲ ಪರಚಿ ನಿನ್ನ ಮೈಗೆಲ್ಲ ಇಷ್ಟು ಗಾಯ ಮಾಡಿದ್ರು ನೀನು ಹೇಗೆ ಸಹಿಸಿಕೊಂಡೆ ಅಣ್ಣ ಅಯ್ಯೋ ಕೇಳಬೇಡ ತಮ್ಮ ದುಃಖ ಅಣ್ಣ ದುಃಖಿಸ್ಬೇಡ ನೀನು ಒಂದು ಒಳ್ಳೆ ಕೆಲಸ ಮಾಡ್ತಿದ್ದದು ಹೇಗೂ ಕಪ್ಪಿಸಿಕೊಲಿಸಿದ ನೀನು ಅವನಿಂದ ಆಯುಧವನ್ನು ಕಳ್ಕೊಂಡೆ ಇಷ್ಟೆಲ್ಲ ಪರಚಿಕೊಂಡೆ ನೀನು ಇನ್ನು ಇದು ನಿನಗೆ ಕಾಪಿ ಬಂದದ್ದು ಯೋಗ ಅಂತ ದೇವರೇ ಕಳಿಸಿಕೊಟ್ಟದ್ದು ನನಗೆ ಗೊತ್ತಾಯ್ತು ಈ ನಾಟಕದ ಸೂತ್ರಧಾರಿ ನೀನು ಅಂತ ನನಗೆ ಗೊತ್ತಾಯ್ತು ಯಾಕೆ ನನಗೆ ಸ್ವಲ್ಪ ಬಲ